ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಡೆಯಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರೇಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರೇಶ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲಾಗಿ ನಮ್ಮ ಜೊತೆ ಮಾಯಾ ಮ್ಯಾಮ್ ಇದ್ದರೆ ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರೋಬೇಕು. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ನೀವು ಎಲ್ಲಿಂದ ಬರ್ತಿದ್ದೀರಾ? ನಾನು ಇಲ್ಲಿ ಹೊನ್ನಕಟ್ಟೆಯಿಂದ. ನೀವು ಫಸ್ಟ್ ಟೈಮ್ ಬರ್ತಾ ಇರೋದಾ? ಫಸ್ಟ್ ಟೈಮ್. ಹಾಗಾಗಿ ಸ್ವಲ್ಪ ನಿಮಗೆ ನಮ್ಮ ಸುರೇಶ್ ಅಡುಗೆ ಮನೆಯಲ್ಲಿ ಮಾಡಿದಾಗೆ ಇರುತ್ತಲ್ಲ. ಓಕೆ, ನೋಡು, ಅದು ಮನೇಲಿ ಮಾಡಿದಾಗ ಇರುತ್ತೆ ಅಥವಾ ನಮ್ಮ ಸುರೇಶ್ ಅಡುಗೆ ಮಾಡಿರುತ್ತೆ. ಏನು ಸ್ಪೆಷಲ್ ಮಾಡ್ತೀರಿ ಇವತ್ತು? ನಾನು ಇವತ್ತು ಸ್ವೀಟ್ ಚಪಾತಿ ಮತ್ತು ಒಣಗಿನ ಮೀನು ಉಂಟಲ್ಲ ಅದು ಡ್ರೈ ಮಾಡ್ತೀನಿ, ಸುಕ್ಕ ಮಾಡ್ತೀರಾ? ಒಂದು ಸ್ವೀಟ್ ಚಪಾತಿ. ಹೌದು. ಅಂದರೆ ಚಪಾತಿಯಲ್ಲಿಗೆ ಸ್ವಲ್ಪ ಸ್ವೀಟ್ ಮಾಡ್ತೀರಲ್ಲ? ಅಲ್ಲ, ಅದೇ ನಾನು ತೆಂಗಿನಕಾಯಿ ಸಕ್ಕರೆ ಎಲ್ಲ ಹಾಕಿ ನೋಡು ಅದು ಏನು ಮಾಡ್ತಾರೆ ಅಂತ. ಇನ್ನೊಂದು ಒಣಗಿದ ಮೀನು ಡ್ರೈ ಸುಕ್ಕಲ್ಲ. ಓಕೆ, ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದೈತಲ್ಲ ಈಗ. ಫಸ್ಟಿಗೆ ಯಾವುದು ಈಗ ಚಪಾತಿ ಮಾಡ್ಕೊಳ್ತೀರಾ? ಹೇಗೆ ಚಪಾತಿ ಮಾಡ್ತೇವೆ? ಓಕೆ, ಚಪಾತಿ ಏನು ತಗೊಂಡಿದ್ದೀರಾ ಫಸ್ಟಿಗೆ? ಅದೇ ಹಿಟ್ಟು, ಗೋಧಿ ಹಿಟ್ಟು. ಓಕೆ, ಮತ್ತು ಸಕ್ಕರೆ, ತೆಂಗಿನಕಾಯಿ, ಉಪ್ಪು. ಓಕೆ, ಸ್ಟಾರ್ಟ್ ಮಾಡೋದು ಹಾಗಾದರೆ. ಓಕೆ, ಏನು ಫಸ್ಟಿಗೆ ಎಲ್ಲ ಹಿಟ್ಟು ರೆಡಿ ಮಾಡ್ಕೊಳ್ಬೇಕಲ್ಲ? ಹೌದು, ಹಿಟ್ಟು ಫಸ್ಟ್ ರೆಡಿ ಮಾಡಿ. ಓಕೆ, ಗೋಧಿ ಹಿಟ್ಟು ಸ್ವಲ್ಪ ಒಂದು ಕಪ್ಪಿನಷ್ಟು ತಗೊಂಡಿದ್ದೀರಲ್ಲ? ಹೌದು. ಕೆಲವರೆಲ್ಲ ಚಪಾತಿಯಿಂದ ಬಂದಾಗ ಮೈದಾ ಅದೆಲ್ಲ ಯೂಸ್ ಮಾಡ್ತಾರೆ ನೋಡಿ. ಇಲ್ಲ, ನಾನು ಗೋಧಿ ಹಿಟ್ಟು ಮಾತ್ರ ಯೂಸ್ ಮಾಡಿ. ಓಕೆ, ಮತ್ತು ಸ್ವಲ್ಪ ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಹಾಂ, ಓಕೆ, ಎಷ್ಟು ಬೇಕಷ್ಟೇ. ಸ್ವಲ್ಪ ಎಣ್ಣೆ ಹಾಕಬೇಕು, ಆಯಿತಾ? ಫಸ್ಟಿಗೆ ಹಿಟ್ಟಿಗೆ ಆಯಿಲ್ ಹಾಕೊಳ್ತಿದ್ದೀರಾ? ಆಯಿಲ್ ಹಾಕಬೇಕು ಅದಕ್ಕೆ, ಮತ್ತೆ ಮಿಕ್ಸ್ ಮಾಡಲಿಕ್ಕೆ. ನೀರು ಬೇಕು ಬೇಕಲ್ಲ? ಓಕೆ, ಆಯಿಲ್ ಹಾಕಿ ಆಮೇಲೆ ನೀರು ಹಾಕಿ. ಹೌದು, ಹಾಗಾದರೆ ಸಾಫ್ಟ್ ಸಿಗ್ತದೆ ಅಂತ ಹೇಳಿ. ನೀವು ನೋಡಬೇಕು. ಸ್ವೀಟ್ ಅಂತ ಹೇಳಿದ್ರಿ, ಇದಕ್ಕೆ ಸ್ವೀಟ್ ಏನು ಆ್ಯಡ್ ಮಾಡ್ಕೊಂಡಿದ್ರು? ಕಾಯಿ, ತೆಂಗಿನಕಾಯಿ ಮತ್ತು ಇದಂತೂ ಗಮ್ಮತ್ ಇರ್ಬೋದು, ಕಾಣ್ತುಂಟು. ಇದು ಇಷ್ಟು ತುಂಬ ಕಡೆ ನೋಡಿದ್ದೇನೆ, ಯಾರು ಇದು ಮಾಡೋದಿಲ್ಲ. ಅದೇ, ಇದಕ್ಕೇನು ಚಟ್ನಿ ಏನು ಬೇಕು ಅಂತಿಲ್ಲ? ಯಾವುದು ಬೇಡ, ಮಕ್ಕಳಿಗೆಲ್ಲ ಸಿಹಿ ಎಲ್ಲ ಅವರಿಗೆ ಬೇಕಾಗುತ್ತೆ ಅದಕ್ಕೆ. ಓಕೆ, ನಿಮ್ಮ ಮನೆಯಲ್ಲೆಲ್ಲ ಮಕ್ಕಳು ಇದ್ದಾರಾ? ಹೇಗೆ? ಮಗ ಇದ್ದಾನೆ, ಒಂದು ಮಗ ಇದ್ದಾನೆ. ಅವನ IT ಮಾಡಿದ್ದಾನೆ. ಈಗ ಕ್ಯಾಂಟೀನ್ ಓಪನ್ ಮಾಡಿದ್ದಾನೆ ಬ್ಯಾಂಗ್ಳೂರು ಬಾರ್ಡ್ರಲ್ಲಿ. ಎಲ್ಲಿ? ಬ್ಯಾಂಗ್ಳೂರಲ್ಲ? ಓಕೆ, ಕಾಲೇಜಲ್ಲಿ ಕ್ಯಾಂಟೀನ್ ಓಪನ್ ಮಾಡಿದ್ದಾನೆ. ಓಕೆ, ಕಾಲೇಜಲ್ಲ? ಕಾಲೇಜ್ ಕ್ಯಾಂಟೀನ್. ಓಕೆ, ಹಾಗೆ ನೋಡಿ ಅವರು ಕೂಡ ಅಡಿಗೆಯಲ್ಲಿ ಎಕ್ಸ್ಪರ್ಟ್. ಅವನು ನಾನು ಸಣ್ಣ ಮಗು ಇರುವಾಗಲೇ ಗಲ್ಫಿಗೆ ಹೋಗಿದ್ದಾನಲ್ಲ, ಅವನು ಈಗ ಕಲ್ತಿದ್ದಾನೆ ಎಲ್ಲ ಅಡಿಗೆ. ಓಕೆ ಓಕೆ, ಎಲ್ಲ ಮಾಡ್ತಾನೆ, ಫಾಸ್ಟ್ ಫುಡ್ಡು ಇದು ಎಲ್ಲ ಮಾಡ್ತಾನೆ ಅವನು. ಓಕೆ, ನಮ್ಮನೆ ಎಲ್ಲರೂ ಅಡುಗೆ ಮಾಡ್ತಾರೆ. ಎಲ್ಲರೂ ಅಡುಗೆ ಮಾಡ್ತೀರಾ? ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? 3 ಮಂದಿ. ಗಂಡ ಮಾಡ್ತಾರೆ. ಓಕೆ, ಆಯಿತು. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಇಡುವ. ಸಾಧಾರಣ ಅದೇ ನಾವು ಚಪಾತಿ ಇಟ್ಟು ಲಾಸ್ಟಿಗೆ ಸಾಫ್ಟ್ ಆಗ್ತದೆ ಇದು ಅಷ್ಟೇ. ಓಕೆ, ಒಂದು 5 ನಿಮಿಷ ಇಟ್ಟು ಬಿಡುವ. ಮತ್ತೆ ನಾವು 5 ನಿಮಿಷ ಇಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳೋದಾ? ಓಕೆ, ಸಂಪೂರ್ ರೆಡಿಯಾಗಿದೆ. ಇದು ಇರಲಿ ಒಂದು 5 ನಿಮಿಷ. ಓಕೆ, ನಾವು ನೆಕ್ಸ್ಟು ಬೇರೆ ಮತ್ತೆ ಈಗ ತೆಂಗಿನಕಾಯಿ ಹಾಕುವ. ತೆಂಗಿನಕಾಯಿಯ ತುರಿಸಿದ ತೆಂಗಿನಕಾಯಿ. ಓಕೆ, ಆಯಿತಾ? ಇದು ಕಾಯಿ ಹೂವು ಅಂತ ಹೇಳ್ತಾರಲ್ಲ ಹಾಗೆ, ಅಂದರೆ ಏನು ಸಕ್ಕರೆ ಬೆಲ್ಲ ಹಾಕಿ ಮಾಡೋದು? ಅದೇ ಥರ. ಸಕ್ಕರೆ ಸ್ವಲ್ಪ ನಮಗೆ ಎಷ್ಟು ಸಿಹಿ ಬೇಕು ಅಷ್ಟೇ. ಓಕೆ ಓಕೆ ಓಕೆ, ಒಂದು ಅರ್ಧ ಕಪ್ನಷ್ಟು ತಗೊಂಡಿದ್ದೀರಲ್ಲ? ಅದು ಇದು ಏನಿಲ್ಲ, ಖಾಲಿ ಮಿಕ್ಸ್ ಮಾಡೋದು ಅಷ್ಟೇ. ಓಕೆ, ಅಷ್ಟೇ ಸಾಕಾ? ಉಪ್ಪು ಮನೆ ಹಾಕಿರ್ತಾರ? ಯಾವುದೂ ಇಲ್ಲ, ಉಪ್ಪು ನಮಗೆ ಅದಕ್ಕೆ ಹಿಟ್ಟಿಗೆ ಉಪ್ಪು ಹಾಕಿದ್ದೇವಲ್ಲ ಅದಕ್ಕೆ. ಇದಕ್ಕೆ ಖಾಲಿ ಸಕ್ಕರೆ ಮತ್ತು ತೆಂಗಿನಕಾಯಿ ಸಾಕಾಗೋದಲ್ಲ? ಓಕೆ, ಕೆಲವು ಈ ಥರ ಮಾಡಿ ನೀರು ದೋಸೆ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ, ಕಾಯಿ ಹೂ ಥರ. ಅದು ಸಕ್ಕರೆ ಬೆಲ್ಲ ಎಲ್ಲ ಹಾಕಿ ಅದು ಕಡಿವಾಗ ಆಗ್ತದೆ, ಗೊತ್ತಿಲ್ಲ ನನಗೆ. ನಾವು ಇದೇ ಮಾಡಿದ್ದು. ಓಕೆ, ಇದಂತೂ ರೆಡಿ ಆಗಿದೆ. ಕೇರಳದಲ್ಲಿ ಒಂದು ಫುಡ್ ಇದು. ಕೇರಳದ ಫುಡ್ಡಾ? ಈ ಥರದ್ದು ಸ್ವೀಟ್ ಚಪಾತಿ ಮಾಡ್ತಾರೆ. ಹೌದು. ಓಕೆ, ಕಾಯಿ ಹೂವು ಅಂತೂ ರೆಡಿಯಾಗಿದೆ. ಹಿಟ್ಟು ಕೂಡ ಸಾಧಾರಣ ಒಂದು 5 ನಿಮಿಷ ಆಗಿದೆ ಅಲ್ಲ? ಈಗ ಚಪಾತಿಯನ್ನು ರೆಡಿ ಮಾಡ್ಕೊಳ್ಳೋದು. ಮುಟ್ಟುವಾಗ ಗೊತ್ತಾಗ್ತದಲ್ಲ, ಸಾಫ್ಟ್ ಆಗಿ. ಅಷ್ಟು ಸಾಫ್ಟ್ ಬೇಕಲ್ಲ. ನಾವು ಚಪಾತಿ ಹಾಕ್ತಿರುವಾಗ ತವಾ ಇಡುವುದಾ ಬಿಸಿಗೆ? ಇಲ್ಲ, ಈ 1 ನಿಮಿಷ ನಾನು ಇದೆಲ್ಲ ಸಕ್ಕರೆ ಎಲ್ಲ ಹಾಕಿದ ಮೇಲೆ ಆಮೇಲೆ ಇಟ್ಕೊಳ್ಳೋದಾ? ಓಕೆ, ಮನೆಯಲ್ಲೆಲ್ಲ ಆದರೆ ಈ ಥರ ಉಂಡೆ ಮಾಡಿಕೊಡೋರೆಲ್ಲ ಸಪ್ರೇಟ್ ಜನ ಬೇಕಲ್ಲ? ಇಲ್ಲ, ನಾನೇ ಮಾಡೋದು. ಚಪಾತಿ ಮಾಡಿ ಹೋದರೆ ನಾನೇ. ಚಪಾತಿಯಲ್ಲಿ ನೀವೇ? ನಾನೇ, ಯಾರು ಬರೋದಿಲ್ಲ ಅವರು. ವೆಜ್ಜಾ ಹೇಗೆ ಮನೆಯಲ್ಲಿ? ನಾನ್ ವೆಜ್ ಕೂಡ ಮಾಡ್ತೀರಾ? ಓಕೆ,
ನಾನು ಮತ್ತೆ ಅಲ್ಲಿ ಗಲ್ಫಲ್ಲಿ ಶಾಲೆಯಲ್ಲಿ ಕೆಲಸ ಮಾಡೋದು. ಹಾಂ ಓಕೆ. ಆಗ ಅವ್ರ ಸ್ಕೂಲಲ್ಲಿ ಎಲ್ಲ 6 ಮಂದಿ ಇದ್ದೇವೆ ನಾವು. ಹೌದಾ? ಎಲ್ಲರಿಗೆ ನಾನು ಚಪಾತಿ ಇದು ಮಾಡುವಾಗ ಯಾರು ಹತ್ರ ಬರುವುದಿಲ್ಲ. ಹಾಂ ಓಕೆ ಓಕೆ. ಗಲ್ಫಲ್ಲಿ ಸ್ಕೂಲಲ್ಲಿ ನೀವು? ಹಾಂ, ಸ್ಕೂಲಲ್ಲಿ ಇರೋದು. ಸ್ಕೂಲಲ್ಲಿ ವರ್ಕ್ ಮಾಡ್ತಿರೋದಾ? ಆಸ್ಟ್ರೇಲಿಯನ್ ಸ್ಕೂಲಲ್ಲಿ. ನಾನು ಇದು ಹ್ಯಾಂಡಿಕ್ಯಾಪ್ ಮಕ್ಕಳನ್ನು ನೋಡಿ. ಹಾಂ 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 ಓಕೆ. ನಾನು ಹೋಮ್ ನರ್ಸ್ ಮಾಡಿದ್ದೇನೆ. ಹಾಂ ಓಕೆ ಓಕೆ. ಅದಕ್ಕೆ ಮಧ್ಯದಲ್ಲಿ ಹಾಕ್ಲಿಕ್ಕೆ, ಮಧ್ಯದ ಸೈಡಲ್ಲಿ ಈಗ ಸಮೋಸ ಮಾಡ್ತಾರೆ ಗೊತ್ತಿಲ್ಲ, ಓಕೆ ಅದೇ ಥರ. ಓಕೆ. ಆಮೇಲೆ ಅದನ್ನು ರೌಂಡ್ ಮಾಡ್ಕೊಳ್ಳೋದಾ? ರೌಂಡ್ ಮಾಡಲಿಕ್ಕಿಲ್ಲ ಅಂತ ಹೇಳ್ತೇವೆ, ರೌಂಡ್ ಮಾಡಲಿಕ್ಕೆ ಇಲ್ಲ, ಆ ಥರ ಫೋಲ್ಡ್ ಮಾಡೋದು. ಓಕೆ. ಇದೇ ಥರ. ಮತ್ತು ಎಲ್ಲ ಇದು ಸೈಡೆಲ್ಲ ಫುಲ್ ಕ್ಲೋಸ್ ಮಾಡಬೇಕು, ಓಪನ್ ಮಾಡಾಗ. ಓಕೆ. ಏನು ಮೇಲ್ಗಡೆ ಲಟ್ಟಿಸ್ಬೇಕಲ್ಲ? ಹಾಂ, ಅಷ್ಟೇ ಸಾಕು, ಬೇರೆ ಏನು ಮಾಡಲಿಕ್ಕಿಲ್ಲ. ಓಕೆ. ಹಾಂ ಹಾಂ ತೆಗಿಸಿ ಅಷ್ಟೇ. ಓಕೆ. ಹಾಗಾದರೆ ಈಗ ತವೆ ಇಟ್ಕೊಡೋದಲ್ಲ? ಹಾಂ, ತವ ಇಟ್ಕೊಳ್ಳಿ. ಒಲೆ ಹೊಡಿಸ್ಬೇಕಲ್ಲ? ಇದಾಗಾದರೆ ಸ್ವಲ್ಪ ರೌಂಡ್ ಶೇಪ್ ಬರಲ್ಲ. ರೌಂಡ್ ಶೇಪ್ ಬರ್ತದೆ, ನಾವು ಸ್ವಲ್ಪ ಪ್ರೆಸ್ ಮಾಡಿ ಮಾಡಬೇಕು, ಹಾಗಾದರೆ ರೌಂಡ್ ಕರೆಕ್ಟ್ ಬರ್ತದೆ. ಆವಾಗ ಈ ಥರ ವಾಪಸ್ ಲಟ್ಟಿಸ್ಕೊಳ್ಬೋದು? ಹೌದು. ಸ್ವಲ್ಪ ಟೈಟಾಗಿ ನಾವು ರೌಂಡ್ಸ್ ಮಾಡಬೇಕು, ಹಾಗಾದರೆ ಕರೆಕ್ಟ್ ಆಗ್ತದೆ. ಓಕೆ. ನಾನು ನಿಜವಾಗ್ಲೂ ಕೇರಳದವಳು. ಹೌದಾ? ನೀವು ಕೇರಳದವರಾ? ಓಕೆ. ಹಾಗಾಗಿ ಮಲಯಾಳಿಯೇ ಬರುವುದು. ನಾನು ಇಲ್ಲಿಗೆ ಮದುವೆ ಮಾಡಿ ಕೊಟ್ಟದ್ದು ಇಲ್ಲಿಗೆ, ಮಂಗಳೂರಿಗೆ. ಓಕೆ. ಅಲ್ಲೆಲ್ಲ ಇದು ಈ ಥರದ ಫುಡ್ ಎಲ್ಲ ಜಾಸ್ತಿ ಇರುತ್ತಲ್ಲ? ಇರ್ತದೆ. ಚಪಾತಿ, ಪರೋಟ ಅದೆಲ್ಲ ಜಾಸ್ತಿ ಕೇರಳ ಬರ್ತದೆ. ಓಕೆ. ಮೋಸ್ಟ್ಲಿ ಪುಟ್ಟು. ಹಾಂ, ಪುಟ್ಟು ಜಾಸ್ತಿ ಮಾಡ್ತಾರೆ. ಹೌದು ಹೌದು. ಮತ್ತು ಕೇರಳದ ಫುಡ್ಡೇ ಚೆನ್ನಾಗಿರುತ್ತೆ ನೋಡಿ, ಹಾಂ, ಟೇಸ್ಟ್ ಇರುತ್ತೆ. ಅಲ್ಲಿದೊಂದು ಡಿಫ್ರೆಂಟು. ಹೌದು. ಮಂಗಳೂರು ಈ ಕಡೆ ಬಂದರೆ ಫಿಶ್ಶು ಅದು. ಅಲ್ಲಿ ಸಹ ಫಿಶ್, ಅದು ಒಂದು ಕರಿ ಪದಾರ್ಥ ಅಲ್ಲ, ತುಂಬ ಪದಾರ್ಥ ಮಾಡ್ತಾರೆ. ಹೌದು. ಎಣ್ಣೆ ಹಾಕುವ. ಓಕೆ. ಎರಡು ಸಹ ಒಂದೇ ಟೈಮಲ್ಲಿ ಇಡ್ಬೋದು. ಹಾಂ ಓಕೆ. ಮತ್ತೆ ಸಹ ಇದ್ರ ಮೇಲೆ ಎಣ್ಣೆ. ಹಾಂ, ಮೇಲ್ಗಡೆ ಆಯಿಲ್ ಹಾಕ್ಕೊಳ್ಳೋದಲ್ಲ? ಸ್ವಲ್ಪ ಸ್ಲೋ ಬೆಂಕಿಯಲ್ಲಿ ಕಾಯಿಸ್ಕೊಳ್ಳೋದು. ಸ್ವಲ್ಪ ಅರ್ಧದೆ ಎಣ್ಣೆ ಹಚ್ಚಿ ಮತ್ತೆ ಫಾಸ್ಟ್ ಸ್ವಲ್ಪ. ನಾವು ಚಪಾತಿ ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಬೇಕಲ್ಲ? ಅದೇ. ಚೆನ್ನಾಗಿರ್ತದೆ, ತಿಂದರೆ ಟೇಸ್ಟ್ ಇರ್ತದೆ, ಚೆನ್ನಾಗಿರುತ್ತಲ್ಲ? ಅದೇ. ಯಾಕೆಂದರೆ ತೆಂಗಿನದು ಸಕ್ಕರೆ ಎಲ್ಲ. ಹಾಂ, ಚೆನ್ನಾಗಿ ಬರುತ್ತೆ. ಅದಕ್ಕೇನು ಮತ್ತೆ ಏನು ಒಂದು ಗ್ಲಾಸ್ ಟೀ ಇದ್ದರೆ ಸಾಕಾಗುತ್ತಾ ಅಂತಲ್ಲ? ಕೇರಳದಲ್ಲೆಲ್ಲ ಹೇಗೆ, ಟೀಯಾ ಕಾಫಿಯಾ ಹೇಗೆ ಆ ಕಡೆ? ಟೀ ಅಲ್ಲ? ಓಕೆ. ಯಾವುದು ಸಂಜೆ ಟೈಮ್ಗೆ ಒಳ್ಳೆ ಆಗುತ್ತೆ? ಸಂಜೆ ಟೈಮ್ ಅಂತ ಹೇಳಿದ್ರೆ ಮಕ್ಕಳು ಶಾಲೆಯಿಂದ ಬರುವಾಗ ಏನುಂಟು ಸೀದು ತಿಂಡಿ ಕೇಳ್ತಾರಲ್ಲ, ಹಾಂ ಓಕೆ. ಹಾಗೆ ಟೈಮಲ್ಲಿ ಮಾಡ್ತೇವೆ ನಾವು. ಹೌದು ಹೌದು. ನಾವು ಮನೇಲಿ ಇದು 2-3 ದಿವಸ ಇಟ್ಟರೆ ಸಹ ಏನಾಗೋದಿಲ್ಲ, ಆಲ್ರೆಡಿ ತೆಂಗಿನಕಾಯಿ ಬಿಸಿ ಆಗ್ತದಲ್ಲ. ಹಾಂ ಓಕೆ ಓಕೆ ಓಕೆ. ಹಾಂ, ಅದು ಹೀಗೆ ಇಟ್ಕೊಳ್ಬೋದಲ್ಲ? ಅದೇ ಅದೇ, ಏನಿಲ್ಲ. ಇದರದ್ದು ಚಿಕ್ಕದಾಗಿ ಮಾಡಿದರೆ ಇದು ಕರ್ಜಿಕಾಯಿ ಅಂತ ಮಾಡ್ತಾರೆ ನೋಡಿ, ಅದು ಕೂಡ ಸ್ವಲ್ಪ ಇದೇ ಥರ ಬರುತ್ತಲ್ಲ? ಹೌದೌದು ಹೌದು. ಅದಕ್ಕೆ ಮತ್ತೆ ಬೆಲ್ಲ ಹಾಕ್ತಾರೆ ಅಂತಲ್ಲ? ಹಾಕ್ತಾರೆ, ಡೇಟ್ಸ್ ಹಾಕ್ತಾರೆ. ಹಾಂ ಹೌದು ಹೌದು. ಮಾಡೋದು ಬೇಗ ಆಗ್ತದೆ ಇದು. ಹಾಂ, ಈ ಥರ ನಾವು ಲಟ್ಟಿಸ್ಕೊಳ್ಳೋಕ್ಕೆ ತಂದು ತಗೊಳ್ಳೋದಲ್ಲ? ನೋಡಿದರೆ ಎಷ್ಟು ತನಕ ಚಪಾತಿ? ಸ್ವೀಟ್ ಚಪಾತಿಯಾ? ಸ್ವೀಟ್ ಚಪಾತಿ ನಾನು ಫಸ್ಟ್ ಟೈಮ್ ನೋಡಿದೆ ನೋಡಿ. ಇದೇ ಇನ್ನೊಂದು ಥರ ಮಾಡ್ತಾರೆ, ನಮ್ಮ ತಂದೆ ಮಾಡ್ತಾ ಇದ್ರು. ಎಗ್ಗು, ಬನಾನಾ, ಶುಗರ್ ಎಲ್ಲ ಮಿಕ್ಸ್ ಮಾಡಿ ಹಿಟ್ಟಿಗೆ ಮತ್ತೆ ಖಾಲಿ ಕಾಯಿಸ್ತಾರೆ. ಅದು ಸಹ ನಾವು ಹೀಗೆ ತಿನ್ಬೋದು. ಯಾವುದು? ಬನಾನಾ, ಎಗ್ಗು ಮತ್ತೆ ಶುಗರ್. ಎಗ್ ಕೂಡ ಹಾಕ್ತಾರಾ? ಹಾಂ, ಎಗ್ ಹಾಕ್ತಾರೆ. ಎಗ್ಗು ಬನಾನಾ ಮ್ಯಾಚಿಂಗ್ ಚೆನ್ನಾಗಿರುತ್ತಾ? ಚೆನ್ನಾಗಿರ್ತದೆ. ಅದು ಸಹ ಹಾಗೆ ಸಾಫ್ಟ್ ಆಗ್ತದೆ, ಮತ್ತೆ ಟೇಸ್ಟ್ ಸಹ ಒಳ್ಳೆ ಬರುತ್ತಲ್ಲ? ಓಕೆ. ಅದಕ್ಕೆ ಸಹ ಏನು ಪದಾರ್ಥ ಏನು ಬೇಕಂತಿಲ್ಲ. ಹಾಂ ಹಾಂ ಹಾಂ. ಅದು ನಮ್ಮ ತಂದೆ ಮಾಡ್ತಾಯಿದ್ರು. ತಂದೆ ಮಾಡಿದಿರಲ್ಲ ನೋಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಅಡಿಗೆಯಲ್ಲಿ ಎಲ್ಲರೂ ನಮ್ಮ ಎಲ್ಲರೂ ಗಂಡಸರು ಅಡಿಗೆ ಮಾಡ್ತಾರೆ. ಓಕೆ, ಸಾಕು. ಆಫ್ ಮಾಡೋದಾ? ಓಕೆ, ಆಯಿತು. ಈಗ ಓಕೆ, ನೆಕ್ಸ್ಟು ಸರ್ವ್ ಮಾಡ್ಕೊಳ್ಳೋದಲ್ಲ? ಓಕೆ, ಈಗ ಸರ್ವ್ ಮಾಡುವ ಟೈಮಲ್ಲ? ಓಕೆ, ಕೆಂಪು ಪ್ಲೇಟಿಂದ ಇನ್ನೊಂದು ಕೆಂಪು ಪ್ಲೇಟಿಗೆ ನೋಡಿ. ಓಕೆ, ನೋಡಿ ಹೇಗೆ ಉಂಟು ಅಂತ ಹೇಳಿ. ಬಿಸಿ ಬಿಸಿಯಾದ ಸ್ವೀಟ್ ಚಪಾತಿ ಅಲ್ಲ? ಓಕೆ, ಇದಂತೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ಬೋದು. ಮಕ್ಕಳಿಗಂತಲ್ಲ, ಎಲ್ಲರಿಗೂ ಇಷ್ಟ ಆಗ್ಬೋದಲ್ಲ? ಮತ್ತು ನೀವು ಕೇರಳ ಡಿಶ್ ಅಂತ ಹೇಳಿದ್ರಲ್ಲ ಇದು? ಓಕೆ, ಚೆನ್ನಾಗಿರ್ಬೋದು. ಟೇಸ್ಟ್ ನೋಡಲ್ಲ ಇದ್ರಿಗೆ? ನೋಡಿ ಹೇಗೆ ಅಂತ ಹೇಳಿ. ಓಕೆ ಓಕೆ, ಮಾಯ ಮ್ಯಾಮ್ ಸಾಕಾಗಿರುವಂತಹ ಬಿಸಿ ಬಿಸಿಯಾದಂತಹ ಸ್ವೀಟ್ ಚಪಾತಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ ಬನ್ನಿ.
ಸ್ವೀಟ್ ಚಪಾತಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ನೀರು ಹಾಕಿ ಕಲಸುತ್ತಾ ನಾದಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ 5 ರಿಂದ 10 ನಿಮಿಷ ನೆನೆಯಲು ಇಡಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಸಕ್ಕರೆ ಹಾಕಿ ಚೆನ್ನಾಗಿ ಬೆರೆಸಿಟ್ಟುಕೊಳ್ಳಿ. ನಂತರ ಚಪಾತಿ ಅಂಟನ್ನು ತೆಳ್ಳಗೆ ಲಟಿಸಿ ತಯಾರಿಸಿದ ಹೂರಣವನ್ನ ಹರಡಿ ಮಡಚಿಕೊಳ್ಳಿ. ಆ ನಂತರ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಸ್ವೀಟ್ ಚಪಾತಿ ಬೆಳಗ್ಗೆ ಅಥವಾ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.